ಮಧುಗಿರಿ ತಾಲೂಕಿನ ಕಸಬಾ ಸಿದ್ದಾಪುರ ಗೇಟ್ ಬಳಿ ಇರುವಂತಹ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಹುಂಡಿ ಹಣವನ್ನು ತಡರಾತ್ರಿ ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಮಧುಗಿರಿ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದಿದೆ. ಮಧ್ಯರಾತ್ರಿ 12:50ರ ಆಸುಪಾಸು ಕಳ್ಳರು ದೇವಸ್ಥಾನದ ಬೀಗವನ್ನು ಮುರಿದು ಒಳನುಗ್ಗಿ ದೇವಸ್ಥಾನದ ಹುಂಡಿಯಲ್ಲಿದ್ದ ಸಂಪೂರ್ಣ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ದೇವಸ್ಥಾನದಲ್ಲಿ ಭವ್ಯ ಬೆಲೆಬಾಳುವ ಮೂರ್ತಿಗಳಿದ್ದು ಕಳ್ಳರು ಕೇವಲ ಹುಂಡಿಯಲ್ಲಿದ್ದ ಹಣವನ್ನು ಮಾತ್ರ ದೋಚಿದ್ದಾರೆ. ಇಂದು ಸೇರಿ 3ನೇ ಬಾರಿ ಈ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದೆ. ಇದೇ ದಿನ ಗ್ರಾಮದ 4 ಮನೆಗಳಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಮಾಡಿ ಕಳ್ಳರು ಮನೆಗಳ ಬಾಗಿಲು ಕಿಟಕಿಗಳನ್ನು ಹೊಡೆದಿರುವುದು ಕಂಡುಬಂದಿದೆ. ಈ ಕುರಿತು ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಾಲು ಸಾಲಾಗಿ ಕಳ್ಳತನ ಆಗ್ತಾ ಇದ್ದು ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಸೂಕ್ತ ಕ್ರಮ ವಹಿಸಿ ರಕ್ಷಣೆ ನೀಡಬೇಕೆಂದು ಗ್ರಾಮಸ್ಥರು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದಾಪುರ ಗ್ರಾಮದ ವಾಸಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸ್ವರ್ಣಮ್ಮ ಮಾತನಾಡಿ, ಮಧುಗಿರಿ ಸಿರಾ ಹೆದ್ದಾರಿಯಲ್ಲಿರುವ ದೇವಸ್ಥಾನಗಳಲ್ಲಿ ಕಳ್ಳತನ ಕೇಸ್ಗಳು ಹೆಚ್ಚಾಗಿದೆ. ಪೊಲೀಸ್ ಇಲಾಖೆಯಿಂದ ದೇವಸ್ಥಾನಗಳಿಗೆ ಗಸ್ತಿನ ರೂಪದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಬೇಕು. ಈಗಾಗಲೇ ಇದು ಸೇರಿ ದೇವಸ್ಥಾನದಲ್ಲಿ 3ನೇ ಬಾರಿ ಕಳ್ಳತನವಾಗಿದ್ದು ಪೊಲೀಸ್ ಇಲಾಖೆಯವರು ಸೂಕ್ತ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಸೆರೆ ಹಿಡಿದು ದೇವಸ್ಥಾನಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯ ಮಾಡಿದರು. ಮಾಜಿ ತಾಲೂಕು ಪಂಚಾಯತ್ ಮೆಂಬರು, ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಸಿದ್ದಾಪುರ ಗೇಟ್ನಲ್ಲಿರುವ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವ ಬಗ್ಗೆ ಇದು 3ನೇ ಬಾರಿ ಕಳ್ಳತನವಾಗಿರುವುದು. ಸತತವಾಗಿ ಏನು ಸಿರಾ ಮತ್ತು ಮಧುಗಿರಿ ಹೈವೇ ರಸ್ತೆಯಲ್ಲಿ ಸತತವಾಗಿ 3ನೇ ಬಾರಿ ಆಗ್ತಾಯಿದೆ. ಪೊಲೀಸ್ ಇಲಾಖೆಯವರು ಹೆಚ್ಚಿನ ಗಮನ ಹರಿಸಿ ಇಂಥ ಕಳ್ಳರನ್ನು ಹಿಡಿದು ನ್ಯಾಯ ಒದಗಿಸ್ಕೊಡ್ಬೇಕು ಆ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಊರವರೆಲ್ಲ ಸೇರಿ ಹಾಕೋಂಥ ಮಂಗಳಾರತಿ ದುಡ್ಡು ನುಂಡಿ ತಗೊಂಡು ಇನ್ನೂ ಅದರಲ್ಲಿ ವಿಗ್ರಹಗಳಿತ್ತು. ಆ ವಿಗ್ರಹಗಳೆಲ್ಲ ಮುಟ್ಟದೆ ಉಂಡಿಯಲ್ಲಿರುವ ಹಣವನ್ನೇ ಕದ್ದವ್ರೆ. ಇದೇ ರೀತಿ ಹಿಂದೆ ಕೂಡ ಆಗಿತ್ತು ಇಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಗಳಲ್ಲಿ. ಮತ್ತು ಈ ದಿನವೂ ಕೂಡ ಸಿದ್ದಾಪುರದಲ್ಲಿ ಸುಮಾರು 4-5 ಮನೆಯಲ್ಲಿ ಕಳ್ಳತನ ಆಗಿದೆ. ಪೊಲೀಸ್ನವರು ಹೆಚ್ಚಿನ ಬಂದೋಬಸ್ತನ್ನು ನೀಡಬೇಕು. ಜೊತೆಗೆ ಆ ಕಳ್ಳತನ ಆಗಿರೋದ್ರ ಬಗ್ಗೆ ಗಮನ ಹರಿಸಿ ಅದರಲ್ಲಿ ಸಿಕ್ಕಂಥ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಈ ಥರ ಯಾರೂ ಕಳ್ಳತನಕ್ಕೆ ಇಳಿಬಾರ್ದು ಅಂತ ನಾನು ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ.